ನಾನು ನೀರುಳ್ಳಿ ಬಜೆ ಮಾಡ್ತೇನೆ. ಅದಕ್ಕೆ 6 ನೀರುಳ್ಳಿನ ತಗೊಂಡಿದ್ದೇನೆ. ಈಗ ಅದನ್ನು ಕಟ್ ಮಾಡ್ತೇನೆ. ನೋಡಿ, ಎಲ್ಲ ಕಟ್ ಮಾಡಿಕೊಂಡೆ. ಹೀಗೆ ಸ್ಲೈಸಾಗಿ ಕಟ್ ಮಾಡಿಕೊಳ್ಳೋದು. ಈಗ ಇದನ್ನ ಸ್ವಲ್ಪ ಹೀಗೆ ಕಿವುಚ್ಕೊಳ್ಳೋಣ. ಸ್ವಲ್ಪ ಎಲ್ಲ ಬಿಡಿಸೋದು. ಹಾಗೆ ಸ್ವಲ್ಪ ನಿಧಾನಕ್ಕೆ ಕಿವುಚ್ಕೊಂಡ್ರೆ ಸ್ವಲ್ಪ ಪಸೆನೂ ಆಗ್ತದೆ, ಎಲ್ಲ ಬಿಟ್ಕೊಳ್ತದೆ ಅದು ಎಸಳು. ಈಗ ಅದಕ್ಕೆ ಬೇಕಾದ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಇದು 1 ಸ್ಪೂನು ಧನಿಯಾ ಅಂದರೆ ಕೊತ್ತಂಬರಿ, 1 ಸ್ಪೂನು ಜೀರಿಗೆ, ಅದನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು 1 ಚಮಚ ಮೆಣಸಿನ ಪುಡಿ, ಮತ್ತು ಚೂರು ಗರಂ ಮಸಾಲೆ ಹಾಕ್ಕೊಂಡಿದ್ದೇನೆ. ಟೇಸ್ಟಿಗೆ ತಕ್ಕ ಉಪ್ಪು. ಈಗ ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೇನೆ 3/4 ಕಪ್ಪು. ಇದು ಕಡಲೆ ಹಿಟ್ಟನ್ನ ಸ್ವಲ್ಪ ಸೋಸಿಕೊಂಡ್ರೆ ಒಳ್ಳೆಯದು. ಅದು ಅಂದರೆ ಗಂಟೆ ಇರ್ತದಲ್ಲ, ಅದಕ್ಕೆ ಸ್ವಲ್ಪ ಸೋಸಿಕೊಳ್ಳೋದು. ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಳ್ತಿದ್ದೇನೆ, 1/4 ಕಪ್ ಅಷ್ಟು. ಮುಕ್ಕಾಲು ಕಪ್ಪು ಕಡಲೆ ಹಿಟ್ಟು, 1/4 ಕಪ್ಪು ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಹಾಕ್ಕೊಳ್ತಿದ್ದೇನೆ. ಈಗ ಇದು ಇಂಗು ನೀರು ಎಷ್ಟು ಬೇಕಷ್ಟು ಸೇರಿಸುವ. ಈಗ ಎಣ್ಣೆ ಬಿಸಿ ಇಟ್ಕೊಂಡು ಇದನ್ನು ಮಾಡುವ. ಈಗ ಸ್ವಲ್ಪನೇ ಹೇಗೆ ಬೇಕು ಹಾಗೆ ಹಾಕ್ಬೋದು. ಕಡಲೆ ಹಿಟ್ಟು ಕಮ್ಮಿ ಅಂತ ಅನಿಸಿದರೆ ಇನ್ನೊಂಚೂರು ಬೇಕಾದರೆ ಹಾಕ್ಕೊಳ್ಬೋದು. ಎಣ್ಣೆ ಕಾದಿದೆ ನೋಡುವ. ಎಣ್ಣೆ ಕಾಯ್ತು. ಈಗ ಹಾಕ್ಕೊಳ್ತೇನೆ. ಹೇಗೆ ಬೇಕಾದರೂ ಹಾಕ್ಬೋದು, ರೌಂಡ್ ಮಾಡಿ ಹಾಕ್ಬೋದು, ಚಟ್ಟೆ ಮಾಡಿ ಹಾಕ್ಬೋದು. ನಾನು ಹಾಗೆ ಸ್ವಲ್ಪ ಹಾಕ್ತೇನೆ. ನೀರುಳ್ಳಿ ಬಜ್ಜಿ ಸಂಜೆ ಚಾಕೆಲ್ಲ ತುಂಬ ಚೆಂದ ಆಗ್ತದೆ, ಮಕ್ಕಳೆಲ್ಲ ಇಷ್ಟಪಡ್ತಾರೆ. ಅದಕ್ಕೆ ಹಾಕಿದ ಮಸಾಲೆದು ಪರಿಮಳ ಎಲ್ಲ ಬರ್ತಾ ಉಂಟು. ಹಾಗೆ ಮಾಡಿ ನೀವು ಕೂಡ. ಹೀಗೆ ಮಾಡಿ ಹೇಗೆ ಆಯಿತು ನೋಡಿ. ತಿನ್ನಿ. ಮನೆಯಲ್ಲೇ ನಾವು ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಪೇಟನ್ನು ತರೋದಾದರೆ 200 ರೂಪಾಯಿ ಖರ್ಚಾಗೋದಾದರೆ ಮನೆಯಲ್ಲಿ ಮಾಡೋದಾದರೆ 100 ರೂಪಾಯಿಗೆ ಖರ್ಚಲ್ಲಿ ಮಾಡಬಹುದು. ಎಣ್ಣೆ, ನೀರುಳ್ಳಿ, ಮಸಾಲ ಎಲ್ಲ ಸೇರಿ ನಾವೇ ಮಾಡಿದ್ದೇವೆ ಅನ್ನೋದು ಖುಷಿನೂ ಇರ್ತದೆ. ಹಾಗೆ ಮಕ್ಕಳ ಆರೋಗ್ಯನೂ ಒಳ್ಳೆದಿರ್ತದೆ. ನಮ್ಮದೆಲ್ಲ ಆರೋಗ್ಯನ ಚೆಂದ ನೋಡಿಕೊಂಡು ಆದಾಗೆ ಆಗ್ತದೆ. ಬೇಕಾದದ್ದು ಮನೆಯಲ್ಲೇ ಮಾಡ್ಕೊಂಡು ತಿನ್ನುವ.
ಯಾವತ್ತಾದರೂ ಒಂದು ದಿನ ಹೋದಲ್ಲಿ ತಿನ್ಬೋದು, ಪರವಾಗಿಲ್ಲ. ವಾರಕ್ಕೊಮ್ಮೆಲ್ಲ ಮಾಡುವಾಗೆಲ್ಲ ಬೇರೆ ಬೇರೆ ಐಟಮ್ಸ್ ಎಲ್ಲ ಮಾಡುವಾಗ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಇದು ಸನ್ಫ್ಲವರ್ ಎಣ್ಣೆ, ಅದಕ್ಕೆ ಸ್ವಲ್ಪ ನೊರೆ ಬಂದಾಗೆ ಉಂಟು. ಹಾಕಿದ ತಕ್ಷಣ ಸ್ವಲ್ಪ ಹಾಕೋದು ಬೇಡ ನಾವು, ಮತ್ತೆ ಸ್ವಲ್ಪ ಕೂತ್ಕೊಂಡಿದೆ ಅಂತ ನೋಡುವ. ನೋಡಿ ಈಗ ಆಯ್ತಿದ್ದು ನೋಡಿ, ಚೆನ್ನಾಗಿ ಕಾದಿದೆ. ಹೀಗೆ ಎಲ್ಲದನ್ನು ಹೀಗೆ ಕಾಯಬೇಕು ನೋಡಿ, ಚೆನ್ನಾಗಿ ಕಾದಿದೆ. ಹೀಗೇನೆಲ್ಲದು ಮಾಡ್ಕೊಳ್ಬೇಕು. ಎಲ್ಲ ಗರಿ ಗರಿಯಾಗಿ ಬಂದಿದ್ದು ನೋಡಿ, ಈಗ ನೋಡಿ ಹೀಗೆ ಬಂದಿದೆ. ಹಾಗೆಯೇ ಎಲ್ಲದು ಹಾಕ್ಕೊಳ್ತೇನೆ. ಹೀಗೇನೆಲ್ಲ ಹಾಕ್ಕೊಂಡು ಕಾಯಿಸ್ಕೊಳ್ತೇನೆ. ನೀರುಳ್ಳಿ ಬಜ್ಜಿ ರೆಡಿ ಆಯಿತು, ಚೆನ್ನಾಗಿ ಬಂದಿದೆ ನೋಡಿ. ಕರುಮ್ ಕರುಂಬ ಹೇಳ್ತದಲ್ಲ, ಒಳಗೇನು ಬೆಂದಿದೆ ಚೆನ್ನಾಗಿ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲೋ ಅವರು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.